ഒരു നാളും കാണാനൊത്തിരി ഹബീബി കാത്തിരുന്നു പല നാളും കണ്ണിൽ കൽബിൽ ഹബീബി കണ്ടതില്ല ഒരു നാളും കാണാനൊത്തിരി ഹബീബി കാത്തിരുന്നു പല നാളും മദ്ഹിൽ കോർത്ത വരികൾ പാടി പല നാളിലായി മധുരം തരുമോ അരികിൽ ബീബി ജീവൻ എന്നിൽ സഫലമായി മോഹവും സഫലമാക്കി കിനാവിൽ വന്നു എന്നാൽ മോഹവും സഫലമാക്കി കിനാവിൽ വന്നു എന്നാൽ മതി മറക്കാം കനവിലെത്തു ഹബീബി ആ സ്നേഹത്താലടുക്കാം ഞാൻ മോഹത്താലെ പാടാം ഞാൻ സ്നേഹത്താലടുക്കാം ഞാൻ മോഹത്താലെ പാടാം ഞാൻ കനവിൽ ഒന്ന് വന്ന് പുണരൂ കാത്തിരിക്കാം ഞാനും ഹബീബി കാത്തിരിക്കാം എന്റെ ഹബീബി കാത്തിരിക്കാം എന്റെ ഹബീബി കണ്ണിൽ കൽബിൽ ഹബീബി കണ്ടതില്ല ഒരു നാളും കാണാനൊത്തിരി ഹബീബി കാത്തിരുന്നു പല നാളും കണ്ണിൽ കൽബിൽ ഹബീബി കണ്ടതില്ല ഒരു നാളും കാണാനൊത്തിരി ഹബീബി കാത്തിരുന്നു പല നാളും ബദറും ഉഹ്ദിലൊന്നു ഹബീബി ഞാനില്ല സ്വഹബോരിലായി ബദറെ കണ്ടതില്ല ഹബീബി നേരിൽ ഈ കൺകളിലായി ആഖിറം മുന്നിലായി നിൽക്കും പാപിയേലും ആഖിറം മുന്നിലായി നിൽക്കും പാപിയേലും മതി മറക്കാം കനവിലെത്തു ഹബീബി. ಅಸ್ಸಲಾಮು ಅಲೈಕುಂ. ವರ್ಷ ಪ್ರತಿ ಸಫರ್ ಸ್ಪೋರ್ಟ್ಸ್ ಕಲ್ಚರಲ್ ಅಸೋಸಿಯೇಷನ್ ವತಿಯಿಂದ ನಾವು ಸಾಧಾರಣ ಒಂದು 20 ವರ್ಷದಿಂದ ಈ ಹಾಕಿ ಕಾರ್ಯಕ್ರಮವನ್ನು ವರ್ಷ ಪ್ರತಿ ನಾವು ಕೊಡ್ತಾ ಇದ್ದೇವೆ. ದಾನಿಗಳ ಸಹಾಯದಿಂದ ಅಲ್ಹಮ್ದುಲಿಲ್ಲಾ ನಮಗೆ ತುಂಬ ಜನಗಳು ಈ ಕಾರ್ಯದಲ್ಲಿ ನಮ್ಮೊಟ್ಟಿಗೆ ಭಾಗಿಯಾಗಿದ್ದಾರೆ. ಅವರಿಗೆಲ್ಲರಿಗೂ ನಾನು ಮೊದಲನೇದಾಗಿ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಅದೇ ಥರ ನಮ್ಮ ಎಲ್ಲ ಸಫರ್ ಸ್ಪೋರ್ಟ್ಸ್ ಕಲ್ಚರಲ್ ಅಸೋಸಿಯೇಷನ್ನ ಸದಸ್ಯರುಗಳಿಗೂ ಇದಕ್ಕೆ ದುಡಿದಂತಹ ಎಲ್ಲ ಸದಸ್ಯರುಗಳಿಗೂ ನಾನು ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಇನ್ನು ಮುಂದಕ್ಕೂ ಇಂಥ ಕಾರ್ಯಕ್ರಮ ಚಂದ ರೀತಿಯಲ್ಲಿ ಮಾಡುವಂತಾಗಲು ನಮ್ಮೆಲ್ಲ ಸದಸ್ಯರು ಸಹಕರಿಸಬೇಕಂತೇಳಿ ಈ ಸಂದರ್ಭದಲ್ಲಿ ನಮ್ಮ ಎಲ್ಲ ಸದಸ್ಯರಲ್ಲಿ ಬೇಡಿಕೊಳ್ಳುತ್ತೇನೆ. ಸಾಧಾರಣ ಒಂದು 200-300 ಬಡ ಕುಟುಂಬಗಳಿಗೆ ನಾವು ವರ್ಷ ಪ್ರತಿ ಈ ಕಾರ್ಯಕ್ರಮವನ್ನು ನಡೆಸ್ತಾ ಬರುತ್ತಿದ್ದೇವೆ. ಅಲ್ಹಮ್ದುಲಿಲ್ಲಾ ಎಲ್ಲರ ಸಹಾಯ ನಮಗೆ ದೊರಕಿದೆ. ಅವರಿಗೆ ನಾನು ಎಲ್ಲರಿಗೂ ತುಂಬ ಹೃದಯಪೂರ್ವಕವಾದ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಇಂಥ ಕಾರ್ಯಕ್ರಮ ಇನ್ನು ಮುಂದಕ್ಕೂ ನಡೆಯಲಿ ಅಂತ ಹೇಳಿ ಅವಕಾಶಕ್ಕಾಗಿ ವಂದನೆಗಳು. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು. ಸಫರ್ ಸ್ಪೋರ್ಟ್ಸ್ ಆ್ಯಂಡ್ ಕಲ್ಚರಲ್ ಅಸೋಸಿಯೇಷನ್ ಇದರ ವತಿಯಿಂದ ಸಾಧಾರಣ 20 ವರ್ಷದಿಂದ ನಾವು ಅಕ್ಕಿ ವಿತರಣಾ ಕಾರ್ಯಕ್ರಮವನ್ನು ನಾವು ನಡೆಸಿಕೊಂಡು ಬರ್ತಾ ಇದ್ದೇವೆ. ಅಲ್ಹಮ್ದುಲಿಲ್ಲಾ ಅಲ್ಲಾಹನ ಅನುಗ್ರಹದಿಂದ ಈ ಕಾರ್ಯ ಇನ್ನೂ ಕೂಡ ಮುಂದಕ್ಕೆ ಇದಕ್ಕೆ ದುಡಿದಂಥ ಎಲ್ಲ ಸಫರ್ನ ಮೆಂಬರ್ಗಳಿಗೂ ಹಾಗೂ ಇಲ್ಲಿಯ ಮಂಚಿಲದ ನಾಗರಿಕರು ಇದರ ದಾನಿಗಳಿಗೂ ನಾನು ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇನೆ. ಇಂಥ ಕಾರ್ಯಗಳು ನಮ್ಮ ಸಫರ್ನಲ್ಲಿ ಇನ್ನು ಮುಂದೆ ಒಳ್ಳೆ ಕಾರ್ಯಗಳು ನಡೆಯುತ್ತಾ ಇರಬೇಕಂತ ನಾನು ಕೇಳಿ ಈ ರಂಜಾನ್ ತಿಂಗಳಲ್ಲಿ ನಾನು ಅಲ್ಲಾಹನಲ್ಲಿ ಕೇಳ್ತಾ ನನ್ನ 2 ಮಾತನ್ನು ಕೊನೆಗೊಳಿಸ್ತೇನೆ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹ್.